This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni, ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by ನಮಸ್ತೆ, ನನ್ನ ಪುದರ್ ರೋಹಿತ್ ಪಂದ್. ನಾನು ನೃತ್ಯಶ್ವಂ ಡ್ಯಾನ್ಸ್ ಟೀಮ್ದ ಕೊರಿಯೋಗ್ರಾಫರ್. ಎಂಕ್ಲೆಗ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಒಂದು ಫ್ರೆಂಡ್ ಪೋಸ್ಟರ್ ಕಡಪೇರು ಆಡ್ದು ಬೊಕ್ಕ ಎಂಕ್ಲು ಡ್ಯಾನ್ಸ್ ವಾರಿಯರ್ಸ್ ಪೋಕ ಬಂದಾಂಡು ಫಸ್ಟ್ ಎಂಕ್ಲು ಆಡಿಷನ್ಗೆ ಪೋಯ ಅಲ್ಪ ಎಂಕ್ಲೆಗ್ ಯಕ್ಷಗಾನ ಪರ್ಫಾರ್ಮೆನ್ಸ್ ಎಂಕ್ಲು ಮಂತ ಕೇಳಿ ಚೆಲುವೆ ಸಾಂಗ್ ಐಕ್ ಎಡ್ಡ ಕಮೆಂಟ್ಸ್ ಬರ್ತೇನೆ ಎಂಕ್ಲೆಗ್ ಆಡ್ದು ಬೊಕ್ಕ ನೆಕ್ಸ್ಟ್ ರೆಟ್ರೋ ಸ್ಟೈಲ್ ಕೊನೆಯ ರೆಟ್ರೋ ಸ್ಟೈಲ್ ಪಂಡೆ ಅಂತೀರು ಥೀಮ್ ನಮಕ್ ಅಂಚ ರೆಟ್ರೋ ಸ್ಟೈಲ್ ಎಡ್ಡ ಕಮೆಂಟ್ಸ್ ಬರ್ತಾನೆ ಐಟ್ಲ ಗೋಲ್ಡನ್ ಬಾಜಾರ್ ಬರ್ತಾನೆ ಎಂಕ್ಲೆಗ್ ನೆಕ್ಸ್ಟ್ ಎಂಕ್ಲೆಗ್ ನಂದಿನ ಪರ್ಫಾರ್ಮೆನ್ಸ್ ಐಕ್ ಎಡ್ಡ ಕಮೆಂಟ್ಸ್ ಬರ್ತಾನೆ ಪಂಡ ಐಕ್ ಏರ್ಲ ಸ್ಟೇಜ್ ಮಲ್ಪಂದಿನ ಅಂಚಿನ ಫಸ್ಟ್ ಡ್ಯಾನ್ಸ್ ವಾದ ಸೀಸನ್ 3 ಫಸ್ಟ್ ಮಲ್ಪುನಿ ಅಂಚ ಅದು ಆ ಪರ್ಫಾರ್ಮೆನ್ಸ್ಗೆ ಎಡ್ಡ ಕಮೆಂಟ್ಸ್ ಬರ್ತಾನೆ. ನೆಕ್ಸ್ಟ್ ಸೆಮಿಫೈನಲ್ಗೆ ಒಂಚೂರು ಕಮೆಂಟ್ಸ್ ಚೂರು ಬ್ಯಾಡ್ ಬರ್ತನು ಅಂಡ್ ನೆಕ್ಸ್ಟ್ ಎಂಕ್ಲೆಗ್ ಬರ್ರೆ ಬಲ್ಲಿ ಬಂದದು ನೆಕ್ಸ್ಟ್ ಫೈನಲ್ ಗ್ರ್ಯಾಂಡ್ ಫಿನಲ್ ಸೆಲೆಕ್ಷನ್ ಆತ ನೆಕ್ಸ್ಟ್ ಫೈನಲ್ ಬರ್ರೆ ಬಲ್ಲಿ ಬಂದದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರಡು ಬಂದು ಮಸ್ತ್ ಹಾರ್ಡ್ ವರ್ಕ್ ಬಂದದಿಲ್ಲ ಜೋಕುಲ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊರೊಂದುಲ್ಲೇರು. ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಟುತ್ತಿದೆ. On a whole, I loved your performance. very good choreography again. Okay, in ಖುಷಿ ಆಯ್ನಿದಾದ ಪಂಡ ಒಂಜಿ ಸ್ಟಂಟ್ಸ್ ವಾವ್ ಫ್ಯಾಕ್ಟರ್ ಇಜ್ಜಂದಲ ಪ್ಯೂರ್ ಡಾನ್ಸ್ ಇಡ್ಲ ಡಾನ್ಸ್ ಈತ್ ಲಾಯ್ಕ್ ತೋಷ್ಪಾವಲಿ ಅಂದು ಇನ್ನು ನಿಕುಲ್ ತೋಷ್ಪಾದರ್. ನಮಸ್ಕಾರ. ನಾವು ನೃತ್ಯ ಶಿವ ವಾಮಂಜೂರಿಂದ ನಾವು ಡ್ಯಾನ್ಸ್ ವಾರಿಯರ್ ಸೀಸನ್ 3 ಗ್ರ್ಯಾಂಡ್ ಫಿನಾಲಿಗೆ ಸೆಲೆಕ್ಟ್ ಆಗಿದ್ದೇವೆ. ನಮಗೆ ತುಂಬ ಖುಷಿ ಆಗ್ತಿದೆ. ನಾವು ಫಸ್ಟ್ ರೌಂಡಿಂದ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಬಂದಿದ್ದೇವೆ. ನಮಗೆ 3 ಸತಿ ಗೋಲ್ಡನ್ ಬಜಾರ್ ಸಿಕ್ಕಿದೆ. ಆದರೆ ಲಾಸ್ಟ್ ಒಂದು ಸೆಮಿಫಿನಾಲೆಗೆ ಆಗುವಾಗ ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ವಲ್ಪ ಲೋ ಆಯಿತು. ಆದರೆ ನಾವು ಈಗ ಗ್ರ್ಯಾಂಡ್ ಫಿನಾಲಿಗೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಂತ ಇದ್ದೇವೆ. ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ನಮಸ್ಕಾರ ಮಾತಾಡಿಗ್ಲ. ನಮ್ಮ ಡ್ಯಾನ್ಸ್ ವಾರಿಯರ್ ಸೀಸನ್ 3 ನಮ್ಮ ಟಿವಿದಕ್ಕೆ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆದ ಎಂಕ್ಲೆಗ್ ಮಸ್ತ್ ಖುಷಿ ಆವೊಂದುಂಡು. ಮೆಗಾ ಆಡಿಷನ್ ಇರ್ದು ಗ್ರ್ಯಾಂಡ್ ಫಿನಾಲ್ ಮುಟ ನಮಕ್ ಮಸ್ತ್ ನಮ್ಮ ಹಾರ್ಡ್ ವರ್ಕ್ ಮಂದ ಎಂಕ್ಲೆಗ್ ಕೆಲವೇಟ್ ಪೂರ ಗೋಲ್ಡನ್ ಬಜಾರ್ ತಿಕ್ಕದುಂಡು. ನಮ್ಮ ನಲ್ಲ ಎಡ್ಡೆ ಮನ್ಪೋಟ್ ಪಂದಿಲ್ಲ. ನಮ್ಮ ಗ್ರ್ಯಾಂಡ್ ಫಿನಾಲ್ಗೆ ಬೆಸ್ಟ್ ಕೊರಡು ಪಂದಿಲ್ಲ. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ main plus point maybe an audition la pante you are very well coordinated one of the team we have in dance warrior and this is an golden buzzer performance. Congratulations. ಡ್ಯಾನ್ಸ್ ವಾರಿಯರ್ಸ್ ನಮ್ಮ ಟಿ ವಿ ಇದು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆ. ಯಾಕಂದರೆ ನಮ್ಮ ಟೀಮ್ ಈಗ ಇಷ್ಟಲ್ಲಿದೆ. ಅಂದರೆ ಇಷ್ಟಕ್ಕೆ ಬರಬೇಕಂದ್ರೆ ಡ್ಯಾನ್ಸ್ ವಾರಿಯರ್ಸೇ ಕಾರಣ ಇದಕ್ಕೆಲ್ಲ.
ನಮ್ಮ ಟಿ ವಿ ಸಹ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಸಹ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಟೀಮ್ಗೆ 2 ಕೊರಿಯೋಗ್ರಾಫರ್ಸ್ ಇದ್ದಾರೆ. ಫಸ್ಟ್ ರೋಹಿತ್ ಸರ್ ಅಂತ, ಅವರು ನಮ್ಮದು ಟೀಮಿದ್ದು ಬ್ಯಾಕ್ ಬೋನ್ ಇದ್ದಾಗೆ. ಮತ್ತು ಸಂತೋಷ್ ಸರ್ ಅವರಂದರೆ ನಮ್ಮ ಟೀಮಿದ್ದು ಸ್ಟ್ರೆಂತ್ ಇದ್ದಾಗೆ. ಅವರಿಬ್ಬರು ಸಹ ಜಾಯ್ನ್ ಆಗಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿತ್ತು. ಹಾಯ್, ನಮಸ್ತೆ ಪೂರರೆಗ್ಲ. ಸುರು ಕದೆಯ ನಮ್ಮ ಟಿವಿಗೆ ಥ್ಯಾಂಕ್ಸ್ ಪನ್ನೊಂದುಲ್ಲೆ ದಾಯ ಪಂಡ ಈತ್ ಮಲ್ಲ ಸ್ಟೇಜ್ ಎನ್ನ ಜೋಕ್ಲೆ ಪಂಡ ನೃತ್ಯ ಶಿವಮ್ ವಾಮಂಜೂರು ನೆಕ್ ತೆಗೆದಡು ನೆಟ್ ಪೂರ ಜೋಕ್ಲೆ ಎಡ್ಡೆಡ್ಡೆ ಪರ್ಫಾರ್ಮೆನ್ಸ್ ಕೊರೊಂದುಲ್ಲೇರಿ ಎಲ್ಲಿಡ್ದು ಮಲ್ಲ ಮುಟ್ಟ ಬೊಕ್ಕ ಸುರು ಕದೆಯನ್ನ ಸರ್ನ ಕಲೆಗೆ ಸಂತೋಷ್ ಸರ್ ಬೊಕ್ಕ ರೋಹಿತ್ ಸರ್ ಅಕ್ಲ್ ಜೋಕ್ಲೆಗ್ ಎಡ್ಡೆ ಎಫರ್ಟ್ ಪಾದ ಕಲ್ಪೊಂದುಲ್ಲೇರು ತಪ್ಪಿತ್ತಂಡ ಪನ್ಪೇರು ಏರ್ಲ ಜೋಕ್ಲು ಬೇಜಾರು ಮಲ್ಪುಜ ದಾಯಪಂಡ ಈ ಸ್ಟೇಜ್ ದಿಕ್ಕು ದಿನಕಲೆಗ್ ಮಲ್ಲ ಸ್ಟೇಜ್ ದಾಯಪಂಡ ಡಾನ್ಸ್ ವಾರಿಯರ್ಸ್ ಪನ್ಪಿನ ಒಂದು ಸ್ಟೇಜ್ ಈ ಊರುಡು ಅಕಲೆಗ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತೇರು ಪಂದು ಮಾತಿರ್ಲ ಪನ್ನೊಂದಿಲ್ಲ ಅವೆಂಕಲೆ ಹೆಮ್ಮೆ ಆವೊಂದುಂಡು. ಹಾಯ್ ನಮಸ್ತೆ. ಈಗ ಮಸ್ತ್ ಖುಷಿ ಅಂದುಂಡು ನಮ್ಮ ಫೈನಲ್ಗೆ ಬೈದ ಸಂತೋಷ್ ಸರ್ ಬೊಕ ರೋಹಿತ್ ಸರ್ ನಮಗೆ ಎಡ್ಡೆ ಕಲ್ಪ ಒಂದುಲ್ಲೇರು. ಫೈನಲ್ಗೆ ಗೋಲ್ಡನ್ ಬಜರ್ ನಮಕ್ಕೆ ತಿಕ್ಕೊಡು ಕಪ್ಪು ನಮ್ಮನೆ. ಮತ್ತೆ ರೆಗ್ಲ ನಮಸ್ಕಾರ. ನಮ್ಮ ಟಿ ವಿ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಗ್ರ್ಯಾಂಡ್ ಫಿನಾಲೆಗೆ ಬೈದ ಮಸ್ತ್ ಖುಷಿಯ ಒಂದುಂಡು. ఒక ಸರ್ ನಕುಲ್ಲ ಮಸ್ತ್ ಹಾರ್ಡ್ ವರ್ಕ್ ಮಂತೊಂದುಲ್ಲೇರು. ಎಂಕುಲ್ಲ ಮಸ್ತ್ ಹಾರ್ಡ್ ವರ್ಕ್ ಮಂತೊಂದುಲ್ಲ, ಪ್ರಾಕ್ಟೀಸ್ ಹೆವಿ ಮಂತೊಂದುಲ್ಲ. ಸರ್ ನಕುಲ್ಲ ನಮಕ್ ಮಸ್ತ್ ಸಪೋರ್ಟ್ ಆದುಲ್ಲೇರು. ರಾತ್ರಿ ಪಗೇಲು ಮಸ್ತ್ ಹಾರ್ಡ್ ವರ್ಕ್ ಮನ್ಪೋಲೇರು. ನಮಕ್ ಡ್ಯಾನ್ಸ್ ಎಡ್ಡೆ ಬರೋಡು ಬಂದು ಶಿವ ಆ್ಯಂಡ್ ನಂದಿ ಫಾರ್ ಮೀ ಇಟ್ಸ್ ಅ ಫಸ್ಟ್ ಟೈಮ್ ಆ್ಯಂಡ್ ಆ ಒಂದು ಹೊಸ ಕಾನ್ಸೆಪ್ಟಿಗೆ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕೊರಿಯೋಗ್ರಾಫರ್ ಬಂಡಿ ಬುಕ್ ಅಂಚೊಪ್ಪೋಡು ಸ್ಟೇಜಿಗೆ ಎಂಚ ಬೋರ್ಡು, ಸ್ಟೇಜಿಗೆ ಜಡ್ಜಸ್ ನಗ್ಲಿಗೆ ಎಂಚಿನ ಬೋರ್ಡು, ಆಡಿಯನ್ಸ್ಗೆ ಎಂಚಿನ ಬೋರ್ಡು ಅವನಿಗೆ ಕೊಡ್ತಾರೆ. ಎಂಕಲ್ ಸೆಮಿಫೈನಲ್ಡ್ ಜಯೋ ಸಾಂಗ್ ಎಂಕಲ್ ಪರ್ಫಾರ್ಮೆನ್ಸ್ ಮಂತಿತ್ತ ಒಂದು ಇಂಡಿಪೆಂಡೆನ್ಸ್ ಡೇ ಇತ್ತ ಸೆಲೆಬ್ರೇಷನ್ ಟೀಮ್ ಮಂತಿತ್ತ ಅವೆಟ್ ಪ್ರಾಕ್ಟೀಸ್ ಮೂಲ ಮಂತ್ ಪುನಗ ಒಂಜಿ ಬಾಲೆಗ್ ಲಂಚೇನೆ ಮೂಲ ಒಂಜಿ ತಾಗದ ಮೂಲ ಒಂಚೂರು ಸ್ಟಿಚ್ ಅಂದು ಪಂಡ ಅಲೆಗ್ ಪ್ರಾಕ್ಟೀಸ್ ಮಲ್ಪುನಾಗ ಒಂಚೂರು ಬೈ ಮಿಸ್ಟೇಕ್ ತಾಗಡು ಎಂಗ್ಲ ಅಲ್ಲೊಂದು ಮಾತ್ರ ಒಂಚೂರು ಬೇಜಾರಿತ್ತೇನೆ ಸೆಮಿಟ್ ಅಲ್ಲಿ ಇಜ್ಜಾಲ್ ಬಂದು ಅಂಡ ಬಾಕಿದ ನೇಟ್ಲ ಅಂಚೆನೆ ಪರ್ಫಾರ್ಮೆನ್ಸ್ ಮಂತೊಂದು ಪೋನಾಗ ಜೋಕ್ಲೆಗ್ ಒಂಜೊಂಜಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಂಡು ಅಲ್ಲಿಗೆ ತಾಯಿ ಬೊಕ್ಕ ದಾದನ ಗೊತ್ತಿಜಿ ಜೋಕ್ಲೆ ಕನ್ನ ದಿಷ್ಟ್ಯ ಇಂಚಿನ ನಿಂಗ್ಲೆ ಗೊತ್ತಿಜಿ ಆಂಡಲ್ಲ ಜೋಕ್ಲು ಎಡ್ಡೆ ಬೇನ್ ಎತ್ತನಲ್ಲ ಆ ಬೇನೇನು ತೋಚ್ಪಂದೆ ಸ್ಟೇಜಿಗೆ ಪರ್ಫಾರ್ಮೆನ್ಸ್ ಕೊಡ್ತೇರು ಅಂಡ್ ಒಂಚೂರು ಬ್ಯಾಡ್ ಕಮೆಂಟ್ಸ್ ಪೂರ ಬತ್ತನು ಯಾಕೆಂದ್ರೆ ಜೋಕ್ಲ ಬಂದಿತ್ತ ನೆಕ್ಸ್ಟ್ ಟೈಮ್ಗೆ ನೇರ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರೋಡು ಬಂದದು ಊಲ ದ್ವಾರ ಬಲ್ಲಿ ನೆಸ್ಸದಕ್ಕೆ ಕಮೆಂಟ್ಸ್ಲ ಎಡ್ಡೆ ಬರೋಡು ಗೋಲ್ಡನ್ ಬಜಾರ್ ದೋತನೋಡು ಬಂಪಿನ ಉದ್ದೇಶ ಎಡ್ಡೆ ಪ್ರಾಕ್ಟೀಸ್ ಮಂತದಿಲ್ಲ ಜೋಗುಲು ಪೇರೆಂಟ್ಸ್ ನಾಕಲು ಒಯ್ಕ್ಲ ಖರ್ಚಿಲ್ಲ ಅವಡು ಒಂಜಿ ಇಂಚ ಜೋಕ್ಲಿನ ಎಕ್ಸಾಮ್ದ ಟೈಮಡು ಲೊತೊಂಬೋಪಿನ ಪೂರ ಅಕ್ಲೆ ತೊಗೊಂದುಲ್ಲೇರು ಖರ್ಚಿದ ಎಂಚಿನೇಕ್ಲ ಸಪೋರ್ಟ್ ಎಡ್ಡೆ ಉಲ್ಲೇರು ಪೇರೆಂಟ್ಸ್ ನಾಕಲು ಅಂಚನೆ ಜೋಕುಲ್ಲ ಮಸ್ತ್ ಸಪೋರ್ಟ್ ಉಲ್ಲೇರು ಬೊಕ ಎಂಕಲ್ ಒಂಜಿ ಕುಡೆಂಜ್ ಸರ್ ಉಲ್ಲೇರು ಎಂಕಲ ಸಂತೋಷ್ ಅವ್ರು ಬಂದು ಆರ್ಲ ಎಂಕ್ಲೆಗ್ ಕೊರಿಯೋಗ್ರಫಿ ಮಂತೊಂದಿಲ್ಲ ಆರ್ಲ ಏನ್ಲ ಸೇರ್ದು ಕೊರಿಯೋಗ್ರಫಿ ಮಂತೊಂದಿಲ್ಲ ಆರ್ಲ ಎಡ್ಡೆ ಹಾರ್ಡ್ ವರ್ಕ್ ಮಂತೊಂದಿಲ್ಲೇರು ಎಂಕ್ಲೇನು ಒಂಜಿ ಫೈನಲ್ಗೆ ಅಂತದ್ದು ಉಂತದೇರು ನನ್ನ ತೂವೋಡು ದಾದಾಪುನು. ಈ ಥೀಮ್ ತುಂಬ ಸೂಪರ್ ಥೀಮ್, ಯಾಕೆಂದರೆ ನ್ಯಾಷನಾಲಿಟಿಗಿಂತ ಬೆಟರ್ ಒಂದು ಸೆಲೆಬ್ರೇಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ.
ಫಸ್ಟ್ ಆಫ್ ಆಲ್ ಒಂದು ಸಾಂಗ್ ಅದರಲ್ಲೊಂದು 4-5 ಫಾರ್ಮ್ ಮಾಡಿದ್ದೀರಾ, ದಟ್ಸ್ ಅ ಗುಡ್ ಒನ್. ಫಸ್ಟ್ ಟೈಮ್ ಮುಂತ ಜೋಕುಲು ರಿಯಾಲಿಟಿ ಶೋಗು ಸೆಲೆಕ್ಟ್ ಆತೀನಿ. ಆಂಡ್ ಅಕ್ಕಲ್ ಮಲ್ಪುನ ಡಾನ್ಸ್ ನನಗೆ ಎಂಕಲ್ಲಿಗೆ ಮಸ್ತ್ ಖುಷಿ ಉಂಡು. ಮಾತ ಪೇರೆಂಟ್ಸ್ ನಂಗೆ ಎಂಕಲ್ ಸಪೋರ್ಟ್ ಮಲ್ತೊಂದಿಲ್ಲ. ಅಕ್ಕಲೊಟ್ಟಿಗೆ ಪ್ರಾಕ್ಟೀಸ್ಗೆ ಬಂದಾಗ ಎಂಕಲ್ಲ ಬರ್ಪ ಪ್ರಾಕ್ಟೀಸ್ದ ಟೈಮ್ ಇಡು ಎಕ್ಸಾಮ್ ಇತ್ತಂಡಲ್ಲ ಜೋಕುಲು ಎಕ್ಸಾಮ್ ಅಟೆಂಡ್ ಮಲ್ತಿದ್ದು ಡಾನ್ಸ್ ಪ್ರೋಗ್ರಾಮ್ಗೆ ಬೈದಿನಲ್ಲ ಉಂಡು. ಜೋಕ್ಲೆಗ್ಲು ಒಂಚೂರು ಇಂಪ್ರೂವ್ಮೆಂಟ್ಗೆ ಇಂಚಿನ ಡ್ಯಾನ್ಸ್ ವಾರಿಯರ್ಸ್ ಪಂಪಿನ ಡ್ಯಾನ್ಸ್ ವಾರಿಯರ್ಸ್ ಪಂಪಿನ ಸ್ಟೇಜಿನ ಒಂಜಿ ಕೊಡ್ತೇರು ಪ್ಲಾಟ್ಫಾರ್ಮ್ ಎಡ್ಡೆ ಪ್ಲಾಟ್ಫಾರ್ಮ್ ಅವು ಎಂಕಲ ಜೋಕುಲು ಇಂಪ್ರೂವ್ಮೆಂಟ್ ಆಯರ್ನೆ ಒಂಜಿ ಎಡ್ಡೆ ಕಾರಣ ತಿಗುದನು ಅಂದು ಮಾತ ನಮ್ಮ ಟಿವಿದ ಟೆಕ್ನಿಷಿಯನ್ಗೆ ಮಾತಾಡಿಲ್ಲ ಡ್ಯಾನ್ಸ್ ವಾರಿಯರ್ಸ್ ಟ್ರೋಫಿನ ಲಿಫ್ಟ್ ಮಲ್ಪೊಡೊಂದು ಓಪ್ಸುಡುಲ್ಲ. ನನ್ನ ದಾದಾಪುನ್ ಬಂದು ಗೊತ್ತುಜಿ ನನ್ನ ರಿಸಲ್ಟ್ ಎಲ್ಲ ಸ್ಟೇಜಿಗೆ ಗೊತ್ತಾಪನು. ಆಲ್ ದ ಬೆಸ್ಟ್ ನೃತ್ಯ ಶಿವಂ ಟೀಮ್, ಈ ಸಲ ಟ್ರೋಫಿ ನಮ್ಮನೆ. We are ready to rock the stage. Are you ready, Mysore? Dance warriors. ಮಾತೆರೆಗ್ಲು ನಮಸ್ಕಾರ. ಎನ್ನ ಪುದರ್ ದಿವ್ಯ ಬೊಕ ಮೇರ್ನ ಪುದರ್ ಅವಿನಾಶ್ ಪಂಡದು ಎಂಕುಲು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ದ ಕೊರಿಯೋಗ್ರಾಫರ್ ನಕುಲು. ನಮ್ಮ ಟಿವಿ ಒಂಜಿ ಬಾರಿ ಮಲ್ಲ ಒಂಜಿ ಶೋ ನಡಪ ಒಂದುಂಡು ಡ್ಯಾನ್ಸ್ ವಾರಿಯರ್ ಪಂಡದು. ಅವು ನಮ್ಮ ಉಡುಪಿ ಜಿಲ್ಲೆದಕ್ಲೆಗ್ಲ ಮಂಗಳೂರದಕ್ಲೆಗ್ಲ ಒಂಜಿ ಎಡ್ಡೆ ಡ್ಯಾನ್ಸರ್ನಕ್ಲೆಗ್ ಒಂಜಿ ಎಡ್ಡೆ ವೇದಿಕೆ ಅವು ಇತ್ತೆ ಏನು ಅನ್ಪಂಡ ಇಡೀ ನಮ್ಮ ಜಿಲ್ಲೆ ಪಂಡ ನಮ್ಮ ರಾಜ್ಯದ ಫುಲ್ಲು ಮಾತ ಕಡೆ ಇಟ್ಲ ಟೆಲಿಕಾಸ್ಟ್ ಆವೊಂದುಂಡು ಆ ಶೋ. ಸೊ ಅಂಚಾದ ಎಂಕಲ್ನ ಜೋಕ್ಲೆಗ್ಲ ಒಂಜಿ ಎಡ್ಡೆ ಅವಕಾಶ ಎಡ್ಡೆ ವೇದಿಕೆ ತಿಕ್ಕಿಲಕ್ಕ ಆತಂಡು ಡ್ಯಾನ್ಸ್ ವಾರಿಯರ್ ಪನ್ಪಿನ ಒಂಜಿ ಶೋ. So definitely one of the strong team we have for the Dance Warrior Season 3. Congratulations! ಹಾಯ್, ನನ್ನ ಹೆಸರು ಚೈತನ್ಯ ಅಂತ. ನನಗೆ ವಾರಿಯರ್ಸಿಗೆ ಬರಬೇಕಂತ ತುಂಬ ಕನಸಿತ್ತು. ಬಂದಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ. ಇನ್ನೂ ಹೇಳಬೇಕಂದ್ರೆ ಆ ಸ್ಟೇಜ್ ಸಿಕ್ಕಿದ್ದು ನನ್ನ ಅಪರ್ಚುನಿಟಿ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಆಡಿಷನಲ್ಲಿ ಆಂಜನೇಯ ಸಾಂಗ್ ಮಾಡಿತ್ತು. ಒಳ್ಳೆ ಕಮೆಂಟ್ಸ್ ಬಂದಿದೆ. ಹಾಗೆ ಗೋಲ್ಡನ್ ಬಜಾರು ಸಿಕ್ಕಿದೆ. ನೆಕ್ಸ್ಟ್ ಹೋಗ್ತಾ ಕೇಳಿಸ್ತದೆ ಕಲ್ಲು ಕಲ್ಲಿನಲ್ಲಿ ಮಾಡಿತ್ತು. ಅದರಲ್ಲೂ ಗೋಲ್ಡನ್ ಬಜಾರ್ ಸಿಕ್ಕಿದೆ. ಒಳ್ಳೆ ಕಮೆಂಟ್ಸ್ ಕೂಡ ಸಿಕ್ಕಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಂಜಯ. ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕೋಟೇಶ್ವರ ಇಲ್ಲಿ ನಾನು ಡ್ಯಾನ್ಸ್ ಕಲಿತಿದ್ದೀನಿ. ಬಟ್ ಇವಾಗ ಕುಂದಾಪುರದಿಂದ ನಾವು ಮಂಗಳೂರಿಗೆ ಡ್ಯಾನ್ಸ್ ವಾರಿಯರಿಗೆ ಆಡಿಷನ್ ಕೊಟ್ಟು ಇವಾಗ ಫೈನಲಿಗೆ ಸೆಲೆಕ್ಟ್ ಆಗಿದ್ವಿ. ಫಸ್ಟ್ ಆಡಿಷನಲ್ಲಿ ನಾವು ಆಂಜನೇಯ ಡ್ಯಾನ್ಸ್ ಮಾಡಿದ್ದು. ನೆಕ್ಸ್ಟ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಆಮೇಲೆ ಕೃಷ್ಣ ಡ್ಯಾನ್ಸು, ಆಮೇಲೆ ದಸರಾ ಫೆಸ್ಟಿವಲ್. ಅದರಲ್ಲಿ ದಸರಾದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಅಡ್ಡಿಲ್ಲ, ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಸಿಕ್ಕಿತ್ತು. ಈಗ ಫೈನಲಿಗೆ ನಾವು ಮೈಸೂರಲ್ಲಿ ಶಿವನ್ ಡ್ಯಾನ್ಸ್ ಮಾಡ್ತಿದ್ವಿ. ಹೆವಿ ಪ್ರಾಕ್ಟೀಸ್ ಮಾಡ್ತಿದ್ರು ಮಕ್ಕಳು. ಹಾಗೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಟಿವಿಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಇವರಿಗೂ ಕೂಡ. ನಮ್ಮ ಟಿವಿಗೆ ಯಾಕಂತ ಹೇಳಿದರೆ ಈಗ ಲೋಕಲ್ಲಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಟ್ ನಾವು ಇಲ್ಲಿ ಲೋಕಲ್ ಅವರು ಯಾರು ಅಷ್ಟೊಂದು ಇದು ಮಾಡದೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಈ ಡ್ಯಾನ್ಸ್ ಟೀಮಲ್ಲಿರುವ ಸರ್ ಮತ್ತು ದಿವ್ಯಾಕ್ನಿಗೂ ಥ್ಯಾಂಕ್ಸ್. ಯಾಕಂತ ಹೇಳಿದರೆ ಒಂದು ಟೀಮನ್ನು ನಡೆಸ್ಕೊಂಡು ಹೋಗಬೇಕಂದ್ರೆ ಅಷ್ಟು ಎಫರ್ಟ್ ಹಾಕ್ಬೇಕು. ಇವಾಗ ಪೇರೆಂಟ್ಸಿನೂ ನಾವು ಇದು ಮಾಡಬೇಕು, ಮಕ್ಕಳಿನೂ ಸಾಲ್ವ್ ಮಾಡಬೇಕು, ಎರಡನ್ನೂ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿದರೆ ಅವರಿಗೂ ಪ್ರೆಷರ್ ಇರುತ್ತೆ. ಬಟ್ ಮಕ್ಕಳು ಹಾಗೆ ತುಂಬ ಸಪೋರ್ಟ್ ಮಾಡ್ತಿದ್ರು, ಪೇರೆಂಟ್ಸು ಹಾಗೆ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ನಿಮ್ಮ ಸಾಂಗ್ ಹೇಗಿದೆಯಾ, ನಿಮ್ಮ ಕಾಸ್ಟ್ಯೂಮ್ ಹೇಗಿದೆಯಾ, ಹಾಗೆಯೇ ನಿಮ್ಮ ಡ್ಯಾನ್ಸು ಇದೆ. ಸೆಕೆಂಡ್ ರೌಂಡ್ ಎಂಕುಲು ಓಲ್ಡ್ ಇಸ್ ಗೋಲ್ಡ್ ರೌಂಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗ್ ಮಲ್ತ ಅವು ಮಸ್ತ್ ಸೋಕದ್ ಬತ್ತುಂಡು. ಅದಾಗ ಜಡ್ಜಸ್ ನಕ್ಲೆಲ್ಲ ಮಸ್ತ್ ಖುಷಿ ಅಂಡು. ಎಂಕ್ಲೆಲ್ಲ ವೇದಿಕೆ ಇಡ್ಲೆತ್ತೇರು ಭಾರಿ ಖುಷಿ ಪಡಿಯರು ಅವೇನು ತೂದು.
ಬೊಕ ನೆಕ್ಸ್ಟ್ ಕೂಡ ಕೃಷ್ಣನ ಮಲ್ತ ಅವಲ ಅಂಚೆನೆ ಅವಲ ಭಾರಿ ಎಡ್ಡೆ ಅಂಡ್ ಜಡ್ಜಸ್ನಕ್ಲೆ ಖುಷಿ ಅಂಡ್ ಆಡಿಯನ್ಸ್ನಕ್ಲೆಲ್ಲ ಖುಷಿ ಅಂಡ್ ಐಟ್ಲ ಅಂಚೆನೆ ಎಂಕುಲು 2 ಜನಲ್ಲ ಎಂಕ್ಲೇನು ಲೆತ್ತೇರು ಸ್ಟೇಜ್ ಲೆತ್ತದು ಎಡ್ಡೆ ಒಂಜಿ ಕಮೆಂಟ್ಸ್ ಕೊರಿಯರು. ಸೊ ನೆಕ್ಸ್ಟ್ ಸೆಮಿಫಿನಾಲೆ ಅವು ಚಿಕ್ಕಮಂಗ್ಳೂರು ಮಲ್ತೇರು ಅವಲ ಅಂಚೆನೆ ಭಾರಿ ಎಡ್ಡೆ ಒಂಜಿ ಪರ್ಫಾರ್ಮೆನ್ಸ್ ಆಂಡಿ ಎಂಕಲ್ನ. ಹಾಯ್, ಮೈ ನೇಮ್ ಇಸ್ ಶ್ರೀಶಾ. ನಾನು ಡ್ಯಾನ್ಸ್ ಇಂಡಸ್ಟ್ರಿಗೆ ಬಂದು 6 ವರ್ಷ ಆಯಿತು. 6 ವರ್ಷದಲ್ಲಿ ಒಳ್ಳೆ ಶೋ ಅಂದರೆ ನಮ್ಮ ಟಿ ವಿದೆ ಅನಿಸುತ್ತೆ. ಯಾಕಂದರೆ ನಾವು ತುಂಬ ಎಫರ್ಟ್ ಹಾಕಿದ್ದೀವಿ. ಸರು ನಮಗೆ ತುಂಬ ಎಫರ್ಟ್ ಹಾಕಿ ಮಾಡಬೇಕಂತ ಹೇಳಿದ್ದಾರೆ, ಪೇರೆಂಟ್ಸು ಹೇಳಿದ್ದಾರೆ. ಹಾಗಾಗಿ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಾವು ಆಡಿಷನ್ನಲ್ಲಿ ಅಂಜನೇಯ ಡ್ಯಾನ್ಸ್ ಮಾಡ್ತು, ಅದರಲ್ಲೂ ಒಳ್ಳೆ ಕಮೆಂಟ್ ಬಂದಿದೆ ಮತ್ತು ಗೋಲ್ಡನ್ ಬಜರ್ ಕೂಡ ಬಂದಿದೆ. ನಾವು ಮೈಸೂರಿಗೆ ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಅದಕ್ಕೆ ನಾವು ತುಂಬ ಚೆನ್ನಾಗಿ ಮಾಡಬೇಕಂತ ನೆನೆಸ್ಕೊಂಡಿದ್ದೀವಿ. ದಿವ್ಯಕ್ಕ ಮತ್ತು ಸರು ಎಲ್ಲ ನಮಗೆ ಎಫರ್ಟ್ ಹಾಕಬೇಕಂತ ಹೇಳ್ತಾ ಇದ್ದಾರೆ. ಪೇರೆಂಟ್ಸು ಅಷ್ಟೇ. ಸ್ಕೂಲ್ ಆದ್ರ ಮೇಲೆ ಡೈರೆಕ್ಟ್ ಕ್ಲಾಸಿಗೆ ಬರ್ತೀವಿ. ಇಲ್ಲಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟೀಸಲ್ಲಿ ಹೆವಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಒಂದು ಸ್ಟೆಪ್ಸ್ ಆದಮೇಲೆ ಒಂದು ಸ್ಟೆಪ್ಪನ್ನು 1 by 1 ಹೇಳ್ತಾ ಹೋಗ್ತಾರೆ. ನಮ್ಗೆ ಅರ್ಥ ಆಗಿಲ್ಲ ಅಂದರೆ ವಾಪಸ್ ಅದೊಂದು ಸ್ಟೆಪ್ಪನ್ನು ರಿಟರ್ನಿಂದ ಹೇಳ್ಕೊಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಕಲಿಯೋಕ್ಕೆ ಈಸಿ ಆಗ್ತಿದೆ ಇಲ್ಲಿಂದ. ಅದಕ್ಕೆ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಹೋಗೋಕ್ಕೆ ಬರೋಕ್ಕೆ, ಡ್ಯಾನ್ಸಿಗಿರ್ಬೋದು, ಯಾವುದಕ್ಕಾದರೂ ಏನಕ್ಕಾದರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಡ್ಯಾನ್ಸ್ನ ಪ್ರಾಪರಾಗಿ ಏನು ಬೆರೆಸಿ ಒಂದು ಅಡುಗೆ ಥರ ಮಾಡಿ ಒಂದು ಬ್ಯೂಟಿಫುಲ್ಲಾಗಿ ಅಡುಗೆ ಕೊಟ್ರಿ ಅಂತ. ಇವತ್ತು ಕುಂದಾಪುರ ಟೀಮ್ ಸ್ಟ್ರಾಂಗ್ ಇದೆ ಅಂತ ಅನಿಸ್ತದೆ ನನಗೆ. ಡೆಫಿನೆಟ್ಲಿ ಎಲ್ಲಿದ್ದರೇನೋ ನನ್ನ ಅರಮಾನಿ ಯಾಕಿಂಗೆ ಹುಡುಕುತಿ ಸುಮ್ಮನಿ ಏನಿಸ್ಯ ಅಂತ ಹೊಸಿ ಹೇಳಮ್ಮಿ. ನಮ್ಮ ಟಿ ವಿದು ಡ್ಯಾನ್ಸ್ ವಾರಿಯರ್ಸ್ ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಫಸ್ಟ್ ಆಡಿಷನ್ ಮಂಗಳೂರಲ್ಲಿತ್ತು. ಮಂಗಳೂರು ಆಡಿಷನ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಸ್ವಲ್ಪ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಅದೇ ಸ್ವಲ್ಪ ರಿಕವರ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಡ್ಯಾನ್ಸ್ ವಾರಿಯರ್ಸ್ ಫೈನಲ್ ಆಡಿಷನ್ಗೆ ಹೋಗಿದ್ರು. ಆಡಿಷನಲ್ಲೂ ಟೇಕ್ ತಗೊಳ್ಬೇಕಾದ್ರೆ ಒಂದು ಸಲ ಡಿಸ್ಲೊಕೇಟ್ ಆಯಿತು. ಆ ಡಿಸ್ಲೊಕೇಟ್ ಆದಿದ್ದು ಸ್ವಲ್ಪ ಸರಿ ಮಾಡಿ ಮತ್ತು ಚಾನಲ್ ಅವರೆಲ್ಲ ಸ್ವಲ್ಪ ಸರಿ ಮಾಡಿ ಮತ್ತು ಅದನ್ನು ಆಡಿಷನ್ ಕೊಟ್ವಿ. ಆಡಿಷನ್ ಕೊಟ್ಟು ಅಲ್ಲೇ ಡೈರೆಕ್ಟ್ ಗೋಲ್ಡನ್ ಬಜರ್ನ ಸೆಲೆಕ್ಷನ್ ಆಯ್ತು. ನಮ್ಮದು ಸೆಲೆಕ್ಷನ್ ಆಗಿ ಕಂಟಿನ್ಯೂ 3 ರೌಂಡಲ್ಲೂ ಗೋಲ್ಡನ್ ಬಜರ್ ಸಿಕ್ತು ನಮಗೆ. ಬಟ್ ಲಾಸ್ಟ್ ಸೆಮಿಫೈನಲಲ್ಲಿ ದೇವಿ ಸಾಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಆ ಮಿಸ್ಟೇಕನ್ನು ನಾವು ಈ ಸಲ ಮಾಡೋದಿಲ್ಲ. ಮೈಸೂರಲ್ಲಿ ಪಕ್ಕ ಫೈನಲಲ್ಲಿ ಕರೆಕ್ಟ್ ಮಾಡ್ತರು, ವಿನ್ನರ್ಸ್ ಆಗ್ತೀವಿ. ಯಾವಾಗಲೂ ನಂಗೆ ಅನ್ಸೋದು 4 ವರ್ಷ ಆಯಿತು, ಯಾವುದಾದ್ರೂ ಒಂದು ಚಾನಲಲ್ಲಿ ಬರಬೇಕು ಇವಳು ಅಂತ ಅಂದಾಗ ಆ ಆಪರ್ಚುನಿಟಿ ಸಿಕ್ಕಿರೋದು ನಮ್ಮ ಟಿ ವಿಯಿಂದ ಡ್ಯಾನ್ಸ್ ವಾರಿಯರ್ 3 ಸೊ ಅಲ್ಲಿಗೆ ಹೋದಾಗ ಫಸ್ಟು ಅವರು ಆಡಿಷನ್ ಕೊಡ್ತಾರೆ, ಸೆಲೆಕ್ಟ್ ಆಗ್ತಾರೆ, ಗೋಲ್ಡನ್ ಬಜರ್ ಸಿಗುತ್ತೆ. ಸೆಕೆಂಡ್ ಹೋಗ್ತಾರೆ, ಸೆಕೆಂಡಲ್ಲೂ ಗೋಲ್ಡನ್ ಬಜರ್ ಸಿಗುತ್ತೆ. 3ನೇ ಮಾಡ್ತಾರೆ, ಗೋಲ್ಡನ್ ಬಜರ್ ಸಿಗುತ್ತೆ. ಸೊ ಹೆಮ್ಮೆ ಅನ್ನಿಸ್ತು ಅವಾಗ ನನಗೆ ವಾರಿಯರ್ ನೋಡಿದಾಗ, ಅಥವಾ ನಮ್ಮ ಚಾನಲ್ಗೆ ನಾವು ಕಳಿಸಿದ್ದೀವಿ ಅಲ್ವಾ, ನಮ್ಮ ಟಿ ವಿಗೆ ಕಳಿಸಿದ್ದೀವಿ ಅಂತ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಮಕ್ಕಳ ಬಗ್ಗೆ ಎಲ್ಲ ಇಡೀ ಟೀಮ್ ವರ್ಕ್ ಅದು. ಪೇರೆಂಟ್ಸ್ ಆಗಿ ನಾವು ಅಷ್ಟೇ ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಮಕ್ಕಳು ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಸಂಜೆ ಸ್ಕೂಲ್ ಬಿಟ್ಟು ಕೂಡಲೇ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರೆ. ಸಂಜೆ 6:30 ಇಂದ 7 o'clock ತನಕ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸಂಡೇ ಫುಲ್ ಡೇ ಇರುತ್ತೆ. ಆಮೇಲೆ ಸ್ಯಾಟರ್ಡೇ 3 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಸೊ ಇವಾಗ ಅಂತೂ ಫೈನಲ್ ಅಂತೇಳಿ ತುಂಬ ಹಾರ್ಡ್ ವರ್ಕ್ ತೊಗೊತಾ ಇದ್ದಾರೆ ಅವರು. ನೋಡಿದಾಗ ಖುಷಿ ಆಗುತ್ತೆ. ನಾನು ಎಲ್ಲರೂ ಮಧ್ಯೆ ಕ್ಲಾಸಿಗೆ ಬಂದಾಗ ಅವರು ಪ್ರಾಕ್ಟೀಸ್ ಮಾಡಿ ನೋಡ್ತಾ ಇರ್ತೆ ಮಧ್ಯದಲ್ಲೆಲ್ಲ. ಸೊ ಹೆಮ್ಮೆ ಅನಿಸುತ್ತೆ ನಮ್ಮ ಮಕ್ಕಳ ಬಗ್ಗೆ. ಸೊ ಅವರೀಗ ವಾರಿಯರ್ ಫೈನಲಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ಗೆದ್ಕೊಂಡು ಬರಲೇಬೇಕು. ಯಾಕೆಂದರೆ ನಮ್ಮ ಕುಂದಾಪುರದ್ದಲ್ವಾ, ಕುಂದಾಪುರ ಯಾವಾಗಲೂ ಸ್ಟ್ರಾಂಗೇ. ಅದು ಯಾವಾಗಲೂ ಸ್ಟ್ರಾಂಗ್ ಇರ್ತಾರೆ ಆ ಮಕ್ಕಳು. ಕುಂದಾಪುರ ಭಾಷೆನೂ ಸ್ಟ್ರಾಂಗು, ಕುಂದಾಪುರ ಮಕ್ಕಳು ಸ್ಟ್ರಾಂಗು. ಸೊ ಫೈನಲಿ ಅವ್ರು ಗೆದ್ಕೊಂಡು ಬಂದೇ ಬರ್ತಾರೆ. ಸೊ ನಂಬಿಕೆ ಇದೆ ನಮಗೆ. ನನ್ನ ಹೆಸರು ಸುಜಾತ ಅಂತ. ನನ್ನ ಮಗಳು ಈ ಡ್ಯಾನ್ಸ್ ಕ್ಲಾಸ್ನಲ್ಲಿ ಡ್ಯಾನ್ಸ್ ಕಲಿತಾ ಇದ್ದಾಳೆ. ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕುಂದಾಪುರ. ಇದ್ರ ಬಗ್ಗೆ ಈ ಒಂದು ನೃತ್ಯ ತಂಡದ ಬಗ್ಗೆ ಹೇಳಬೇಕಂದ್ರೆ, ಇದು ಒಂದು ಒಳ್ಳೆ ನಮ್ಮ ಊರಿನಲ್ಲಿರುವುದು ನಮಗೆ ಹೆಮ್ಮೆಯ ತಂಡವಾಗಿದೆ. ಇಲ್ಲಿ ಕಲಿಸುತ್ತಿರುವ ಗುರುಗಳು ದಿವ್ಯ ಮೇಡಮ್ ಹಾಗೂ ಅವಿನಾಶ್ ಸರ್ ಅವರು ಮಕ್ಕಳಿಗೆ ತುಂಬ ಶ್ರಮ ವಹಿಸುತ್ತಾರೆ ಕಲಿಸೋದ್ರಲ್ಲಿ.
ಮತ್ತು ನ್ಯಾಷನಲ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಎಲ್ಲ ಕಡೆ ಕಾಂಪಿಟೇಷನ್ಗೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ನಮಗೆ ಪೇರೆಂಟ್ಸಿಗೆಲ್ಲ ತುಂಬ ಖುಷಿ ಆಗ್ತಾಯಿದೆ. ನಮಗೆ ಪೇರೆಂಟ್ಸ್ ಕನಸು ಏನಂದರೆ ನಮ್ಮ ಮಕ್ಕಳು ಯಾವುದಾದ್ರು ಒಂದು ಟಿ ವಿ ಶೋ ಅಲ್ಲಿ ಬರಬೇಕಂತ ತುಂಬ ಆಸೆ ಇದ್ದಿತ್ತು. ಆದರೆ ನಮಗೆ ಕಳಿಸೋಕ್ಕೆ ಆಗಲಿಲ್ಲ ಆಯಿತು. ಅದೊಂದು ಕೆಲಸವನ್ನೇ ದಿವ್ಯಾ ಹಾಗೂ ಅವಿನಾಶ್ ಸರ್ ಅವರು ಮಾಡಿದ್ದಾರೆ. ಭೂಮಿ ಮೇಲೆ ತನ್ನ ವೈಭವವನ್ನು ನೋಡಬೇಕು ಅಂತ ದೇವಿ ದೇವತೆಗಳೆಲ್ಲ ದೇವಲೋಕದಿಂದ ಇಳಿದು ಬಂದು ಅದನ್ನೆಲ್ಲ ನೋಡಿ ಖುಷಿಪಟ್ಟು ಮತ್ತೆ ಇನ್ನೇನು ದೇವಲೋಕಕ್ಕೆ ಹೊರಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮನ್ನು ಖುಷಿಪಡಿಸೋಕ್ಕೋಸ್ಕರ ಕುಣಿತಿದ್ದಾರೇನೋ ಅಂತ ಅನಿಸ್ತೀನಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲಿದೆ ನಗೆಯ ಮಂಗಳೂರು ಮತ್ತು ಮೈಸೂರಿದು ಒಂದು ದಸರಾದ ಕಾಂಬಿನೇಷನ್ ನೀವು ಮಾಡಿದ್ದೀರಾ, ಪ್ರೆಸೆಂಟೇಷನ್ ಇದೆಯಲ್ವಾ, ಸಮಥಿಂಗ್ ಎಲ್ಸ್. ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಆ ದೇವಿ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಫುಲ್ ಗೂಸ್ ಬಾಂಬ್ಸ್ ಮತ್ತು ಐಮ್ ಲೈಕ್ ಐ ಜಸ್ಟ್ ವಾಂಟ್ ಟು ಸ್ಟ್ಯಾಂಡ್ ಆ್ಯಂಡ್ ಲೈಕ್ ಹಿಂಗೆ ಮಾಡಬೇಕಿತ್ತು ಅಂತ ಅನಿಸ್ತಾ ಇತ್ತು. ನನಗೆ ಒಬ್ಬ ಕಲಾವಿದನಾಗಿ ತುಂಬ ಅದೇನೋ ಒಂದು ಖುಷಿ ಅನ್ನಿಸ್ತು. ನನ್ನ ಹೆಸರು ಅವನಿ, ಇದು ನನ್ನ ಟೀಮ್. ನಾನು ಡಾನ್ಸ್ ವಾರಿಯರ್ಸ್ಗೆ ಹೋಗಿ ತುಂಬ ಹೆಮ್ಮೆ ಇದೆ. ಫಿನಾಲೆಗೆ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀವಿ. ಸೊ ದಸರಾದು ಕಾನ್ಸೆಪ್ಟಿಂದ ಸ್ವಲ್ಪ ಮಿಸ್ಟೇಕ್ ಆಯಿತು, ಆದರೂ ಒಳ್ಳೆ ಕಮೆಂಟ್ಸ್ ಬಂದಿತ್ತು. ಅದಕ್ಕೆ ಆ ಮಿಸ್ಟೇಕ್ಸನ್ನು ಸರಿಪಡಿಸ್ತೀವಿ ಅಂತ ತುಂಬ ಖುಷಿ ಇದೆ ನಮಗೆ. ಫಿನಾಲೆಗೆ ಹೋಗ್ತಾ ಇದ್ದೀವಿ ಅಂತ. ಡ್ಯಾನ್ಸ್ ವಾರಿಯರ್ಸು ತುಂಬ ಖುಷಿ ಆಗ್ತಾಯಿದೆ. ಡ್ಯಾನ್ಸ್ ವಾರಿಯರ್ಸ್ ನಾವು ಎಲ್ಲೇ ಹೋದರೂ ನೀವು ಡ್ಯಾನ್ಸ್ ವಾರಿಯರ್ಸಿಗೆ ಹೋಗಿದ್ದೀರಲ್ಲ ಅಂತ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಸ್ಕೂಲಲ್ಲೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ, ಮನೆಯಲ್ಲೂ ಸಪೋರ್ಟ್ ಮಾಡ್ತಾಯಿದ್ದಾರೆ, ಕ್ಲಾಸಲ್ಲೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಫಿನಾಲೆ ಈಗ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬ ನಮ್ಮ ಮಕ್ಕಳು, ನಾವು ಪೇರೆಂಟ್ಸ್ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇವೆ. ಈಗ ಜಾಸ್ತಿ ಟೈಮು ನಮ್ಮ ಹತ್ರ ಇಲ್ಲ, ಯಾಕಂದರೆ ಮಕ್ಕಳಿಗೂ ಸ್ಕೂಲಿದೆ. ಆ ಟೈಮಲ್ಲೂ ಮಕ್ಕಳು ಡೈಲಿ ಸಂಜೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನಪಟ್ಟು ಫಿನಾಲೆಯಲ್ಲಿ ಆದಷ್ಟು ವಿನ್ ಆಗ್ಲಿಕ್ಕೆ ಟ್ರೈ ಮಾಡ್ತೇವೆ. ವಿನ್ ಆಗೋದಕ್ಕಿಂತ ಹೆಚ್ಚಾಗಿ ಒಂದು ಪರ್ಫಾರ್ಮೆನ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಬರೋದೇ ದೊಡ್ಡ ವಿಷಯ. ಸೊ ಹಾಗಾಗಿ ಒಂದು ಪರ್ಫಾರ್ಮೆನ್ಸ್ ನಮ್ಮದು ತುಂಬ ಚೆನ್ನಾಗಿ ಬರಬೇಕು. ಅದಕ್ಕೆ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೇವೆ. ನಮ್ಮ ಮಕ್ಕಳು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ. ಹಾಯ್, ನಮಸ್ಕಾರ. ನಾವು ಕುಂದಾಪುರದವರ ಗೊತ್ತಿತ್ತಲ್ಲ. ಕುಂದಾಪುರದಿಂದ ನಾವು ಮಂಗಳೂರಿಗೆ ಹೋಗಿ ಈಗ 3 ಆಡಿಷನ್ 3 ರೌಂಡಲ್ಲೂ ಗೋಲ್ಡನ್ ಬಜಾರ್ ತಗೊಬಂದಿತ್ತು. ಈಗ ನಾವು ಮೈಸೂರಿಗೆ ಹೋಗಿ ಅಲ್ಲೂ ಒಳ್ಳೆ ಕಮೆಂಟ್ಸ್ ತಗೊಂಡು ಹೊಡ್ಕೊ ಈಗ ಕುಂದಾಪುರಕ್ಕೆ ಒಳ್ಳೆ ಹೆಸರು ತರಕ್ಕೆ ನಾವು ನಮ್ಮ ಟೀಮ್ ಅಷ್ಟು ಸ್ಟ್ರಾಂಗ್ ಇತ್ತು. ತುಂಬ ಖುಷಿ ಆಗ್ತಿತ್ತು ನಮಗೆ. ಕುಂದಾಪುರದಿಂದ ಹೋತಿತ್ತಲ್ಲ ನಮ್ಮದು ಟೀಮ್ ಫುಲ್ ಸ್ಟ್ರಾಂಗ್ ಅಂತ ನಾವು ಎಲ್ಲ ಸಪೋರ್ಟ್ ಮಾಡ್ತೀರಲ್ಲ ನಮಗೆ. ಹಾಯ್, ನಮಸ್ಕಾರ. ನಾವು ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕುಂದಾಪುರ. ನಾವೀಗ ಮೈಸೂರಿಗೆ ಹೊತ್ತಿತ್ತು ಡ್ಯಾನ್ಸ್ ವಾರಿಯರ್ಸಿಂದ ಫಿನಾಲೆಗೆ. ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಕಾಣಿ ಮಾಡ್ತೀರಿ ಅಲ್ಲ ಸಪೋರ್ಟ. ಇಲ್ಲಾಂದ್ರೆ ನಾವು ಬಿಡುವುದಿಲ್ಲ. ಕುಂದಾಪುರ ಕನ್ನಡಕ್ಕೆ ಒಂದು ಹೆಸರು ತತ್ತು ಕಾಣಿ. ಈ ಸಲ ಫೈನಲಿಗೆ ನಾವೇ ಟೈಟಲ್ ವಿನ್ನರ್, ಗೊತ್ತಾಯ್ತಲ್ಲ? ಕಾಣಿ. ಹಾಯ್, ನಮಸ್ತೆ ಪೂರ ಜನಕ್ಲ. ಹೆನ್ನಪದ ನಿತಿನ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿದ ಕೊರಿಯೋಗ್ರಾಫರ್ ಆದುಲ್ಲೆ. ಅಂಚನೆ ಇಂದು ಡ್ಯಾನ್ಸ್ ವಾರಿಯರ್ಸ್ ಪನ್ಪುನ ಕುಡ್ಲ ನಡಪುನ ಟಿ ವಿ ರಿಯಾಲಿಟಿ ಶೋದ ಕಾಂಪಿಟಿಷನ್ ನಮ್ಮ ಟೀಮ್ಲ ಇಂದೆಟ್
ಪಾರ್ಟಿಸಿಪೇಟ್ ಆದುಂಡು. ಸೊ ಇಂದು ಎಂಕೆನ ಸೆಕೆಂಡ್ ಇಯರ್ ಎಂಕ್ಲು ಬರ್ಪುನ ಈ ಕಾಂಪಿಟೇಷನ್ಗೆ ಇಂದೇಟೆ ಎಂಕ್ಲು ಫೈನಲ್ ಮುಟ ಇತ್ತೆ ರೀಚ್ ಆತ, ಡೈರೆಕ್ಟ್ ಸೆಲೆಕ್ಟ್ ಆತ ಸೆಮಿಫೈನಲ್ ಹಿಡ್ದು. ಇಂದು ಸೆಕೆಂಡ್ ಟೈಮ್ ನಮ್ಮ ಟೀಮ್ ಅಂಚ ಡೈರೆಕ್ಟ್ ಸೆಲೆಕ್ಟ್ ಆಪುನು. ಫಸ್ಟ್ ಸೀಸನ್ 2 ಎಂಕ್ಲು ಅಂಚೆನೆ ಸೆಮಿಫೈನಲ್ ಹಿಡ್ದು ಡೈರೆಕ್ಟ್ ಸೆಲೆಕ್ಟ್ ಆದಿತ್ತ. ಬೊಕ್ಕ ಫೈನಲ್ಸ್ ಹಿಡು ಒಂತೆ ಮಿಸ್ಟೇಕ್ ಹಿಡ್ದು ಒಂತೆ ಅಂಚೆ ಇಂಚೆ ಅದು ಎಂಕ್ಲೆಗ್ ತಿಕ್ಕಿದ್ದು ಜಾಂಡ. ಈ ಸತಿ ಒಂಜಿ ಓಪ್ಸಡ್ ಸೀಸನ್ 3 ಇಂದೇಟೆ ಎಂಕ್ಲು ಅಟ್ಲೀಸ್ಟ್ ಒಂಜಿ ಪ್ರೈಸ್ ಹಾಕೊಂಡು ಬರೋಡೊಂದು ಮಸ್ತ್ ಆಸೆ ಇಡಲ್ಲ. ಹಾಯ್, ನಾನು ಸೃಜನ್ಯ. ನಾನು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ನಿತಿನ್ ಸರ್ ಸ್ಟೂಡೆಂಟ್. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2ಗೆ ನಾವು ಬಂದಿದ್ವಿ, ಆಡಿಷನ್ ಕೊಟ್ಟು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ವಿ ಆ್ಯಂಡ್ ಫೈನಲ್ವರೆಗೆ ಬಂದಿದ್ವಿ. ಇವಾಗ ಸೀಸನ್ 3 ಇನ್ನೊಮ್ಮೆ ಆಡಿಷನ್ ಕೊಟ್ಟಿದ್ದೀವಿ ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೇವೆ. ಆ್ಯಂಡ್ ಎಷ್ಟೆಲ್ಲ ರೌಂಡ್ ನಡೀತದೆ ಅದ್ರಲ್ಲಿ 3 ಗೋಲ್ಡನ್ ಬಜಾರ್ ಸಿಕ್ಕಿದೆ. ಆ್ಯಂಡ್ ಫಾರ್ ಎವ್ರಿ ಅಂದರೆ ಎಲ್ಲ ರೌಂಡ್ನಲ್ಲೂ ನಾವೆಲ್ಲ ಹಾರ್ಡ್ ವರ್ಕ್ ಮಾಡಿಕೊಂಡು ಎಲ್ಲರೂ ಯುನಿಟಿಯಾಗಿ ಇಟ್ಕೊಂಡು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಸೆಮಿಫಿನಾಲೆವರೆಗೆ ಬಂದಿದ್ವಿ. ನಮ್ಮ ಟಿ ವಿ ಎಂಕ್ಲೆಗೆ ಇಂದು ಒಂಜಿ ಬಾರಿ ಮಲ್ಲ ಒಂಜಿ ಸ್ಟೇಜ್ ಕೊರ್ಪುನೆ. ಆ್ಯಕ್ಚುಲಿ ಇಂದು ಕೊರಿಯೋಗ್ರಾಫರ್ಸ್ಗೆ ಅವಡು ಬೊಕ್ಕ ಪೂರ ಡ್ಯಾನ್ಸರ್ಸ್ ನಕ್ಲೆಗೆ ಅವಡು ದಾಪಂಡ ಇಜಂಡ ಡ್ಯಾನ್ಸರ್ಸ್ ನಕ್ಲೆ ಖಾಲಿ ಶೋ ಡ್ಯಾನ್ಸ್ ಮಲ್ತೊಂದು ಮನಿ ಪಂದೆ ಕುಲ್ಲುವೇರು. ಆಂಡ ಇಂದೊಂಜಿ ಕಾಂಪಿಟೇಷನ್ ಬನ್ನಿ ಕೂಡಲೇ ಪೂರಲ್ಲ ಸ್ಟೂಡೆಂಟ್ ನಕ್ಕಲ್ಲ ಎಡ್ಡೆ ಇಂಪ್ರೂವ್ಮೆಂಟ್ ಆಪೇರು. ಅಂಚೆನೆ ಕೊರಿಯೋಗ್ರಾಫರ್ಸ್ ನಕ್ಲೆಗ್ಲ ಒಂಜಿ ಎಡ್ಡೆ ಚಾನ್ಸ್ ತಿಕ್ಕೊಂಡು ಎಂಕ್ಲೆಗೆ ಒಂಜಿ ದಾಲ ಪ್ರೂವ್ ಮಲ್ತು ತೋಜಾರೆ. ಇನ್ನೊಂಜಿ ಬೆಸ್ಟ್ ಸ್ಟೇಜ್ ಅಂಚೆ ನಮ್ಮ ಟಿ ವಿಡ್ ನಮ್ಮ ಪ್ರಶಾಂತ್ ಸರ್ ಉಳ್ಳೇ ಆರ್ಲ ಮಸ್ತ್ ಸಪೋರ್ಟಿವ್ ಆದ ಎಂಗ್ಲೊಟ್ಟಿಗೂ ಪೂರ ಪ್ರತಿ ಒಂಜಿ ಇಂದೇಕ್ಲ ಆರು ಎಂಗ್ಲೊಟ್ಟಿಗೂ ಸಪೋರ್ಟಿವ್ ಆದ ಉಳ್ಳೇರು. ಎನಿ ಟೈಮ್ ಇವ್ರು ಕಾಲ್ ಮಲ್ಪಲೆ ಬಿಸಿ ಇತ್ತು 5 ನಿಮಿಷ ಎಂಗ್ಲೆ ತೀರ ಕಾಲ್ ಬರ್ಕೊಂಡು ಯಾರನ್ನ ಆತು ಒಂಜಿ ಪೂರ ಟೀಮ್ ಕ್ಯಾಮರಾಮ್ಯಾನ್ ಆದಿಪ್ಪಡು ಪೂರ ಟೀಮ್ ಸಕ್ಲು ಎಡ್ಡೆ ಸಪೋರ್ಟಿವ್ ಆದ ಎಂಗ್ಲೊಟ್ಟಿಗೂ ಉಳ್ಳೇರು. ಓಕೆ, ಮಾತಾಡೋಕ್ಲ ನಮಸ್ಕಾರ. ಎನ್ನಪುದ ಕೀರ್ತನ್ ಯಶಾಂತಿ ಬಂದು ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಇರಲಿ. ಓಕೆ, ನಮ್ಮ ಟಿ ವಿದಾಗಲಿ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಮಲ್ತೊಂದುಲ್ಲೆ. ಸೊ ಆಡಿಷನ್ ಇರ್ದು ಪತ್ತಿನ ಸೆಮಿಫೈನಲ್ ಮುಟ್ಟ ಹೆವಿ ಕೊರಂಬೈದ. ಸೊ ಜಡ್ಜಸ್ಲ ಅಂಚನೆ ಕಮೆಂಟ್ಸ್ ಕೊರಂಬೈದು. ಸೊ ಒಂಜಿ 2-3 ಕಡೆ ಎಡವ್ರದ. ಸೊ ಅವಳು ಓಲು ಎಡವಟ್ಟಾತನ ಅವಳು ಎಂಕ್ಲೆಗ್ ಪಂತೆ ಇಂಚ ಮಲ್ಪೋಡು ದಾದ ಮಲ್ಪೋಡು ಐನ್ ಎಂಕ್ಲು ಮಂಡೇದ ತಂದು ಸೆಮಿಫೈನಲ್ಗೆ ಹೆವಿ ಕೊಡ್ತಾ. ಸೊ ಸೆಮಿಫೈನಲ್ ಎಂಕ್ಲು ಡೈರೆಕ್ಟ್ ಅದು ಫೈನಲ್ಸ್ಗೆ ಎಂಟ್ರಿ ತಂದ. ಸೊ ಒಂದೆಂಕ್ ಮಸ್ತ್ ಖುಷಿ ಅವನುಂಡು. ಹಾಯ್, ಹಲೋ, ನಮಸ್ಕಾರ. ಮಧುಕುಮಾರ್ ಪಂದ್, ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರಿ. ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪ್ರತಿ ಎಪಿಸೋಡ್ ಎಂಗ್ಲಿ ದಿ ಬೆಸ್ಟ್ ಕೊಡ್ತಾ ಜಡ್ಜಸ್ನಾಗ್ಲಿ ಮಸ್ತ್ ಖುಷಿ ಆತಂದು. ಅಂಚನೆ ಸೆಮಿಫೈನಲ್ ಮಸ್ತ್ ಖುಷಿ ಆದಕ್ಲೆಗ್ ಎಂಗ್ಲಿನ ಪರ್ಫಾರ್ಮೆನ್ಸ್ ನಲ್ಲ ಫೈನಲ್ ಎಡ್ಡೆ ಬೋರ್ಡ್ ಬಂದು ಬಂತಿರು ಬುಕ್. ಸೊ ಡೈರೆಕ್ಟ್ ಅದು ಸೆಲೆಕ್ಟ್ ಎಲ್ಲ ಮಲ್ದೇರು ಮಸ್ತ್ ಖುಷಿ ಆತಂದು ಎಂಗ್ಲೆಗ್ಲ. ಸೊ ಇದು ನೆಕ್ಸ್ಟ್ ಫೈನಲ್ ದಿ ಬೆಸ್ಟ್ ಬೊಕ್ಕ ಜಬರ್ದಸ್ತ್ ಕೊರಡು ಬಂದು ಎಂಕೆಲ್ಲ ಕಾತೊಂದಿಲ್ಲ. ಸೊ ಎಂಕ್ಲಿನ ಬಾಸ್ ಎಂಕ್ಲಿನ ಎಂಚ ಟ್ರೈನ್ ಮಲ್ಪಿರ ತೂಡು ಅರ್ಧ ಕೊರಿಯೋಗ್ರಫಿ ಆತಂದು. ಸೊ ವೆಯ್ಟ್ ಮಾಡ್ತೊಂದಿಲ್ಲ ಫೈನಲ್ ಫಸ್ಟ್ ಬರೋಡೆ ಬಂದು. कातिल भी हूँ सबके दिलों में शामिल भी हूँ, आशिक हूँ मैं कातिल भी हूँ सबके दिलों में शामिल भी हूँ. ರಿವೆಂಜ್ ಎಲ್ಲ ಇದು ಅಲ್ವಾ? ಸ್ವಲ್ಪ ನೀವೇ ನಗಿಸುವಂತ ಮಾಡಿ ಓದ್ಬೋದು. ಶಾರುಖ್ ಖಾನ್ಗೆ ಟಿಕ್ಕಿಕೊಳ್ಳದಾರ ಇವರಿಬ್ರು ಓಕೆ ಪಕ್ಕದಲ್ಲಿ ಕಿತ್ಕೊಂಡು ಫಸ್ಟ್ कदम कदम पर लाखों हसीनाएं हैं हम, मगर ये दिल का तोहफा देने उसे आए हैं. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ದಿಯಾ ಆಳ್ವ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿಯಿಂದ. ಸೊ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ನಡೆದ ಸೆಮಿಫೈನಲ್ಸಲ್ಲಿ ನಾವು ಡೈರೆಕ್ಟಾಗಿ ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ದೇವೆ. ಸೊ ಅದರಿಂದ ನಮ್ಮದು ಜಡ್ಜಸ್ ಇದು ಎಕ್ಸ್ಪೆಕ್ಟೇಷನ್ಸ್ ಹೈ ಇದೆ. ಸೊ ಅದಕ್ಕಾಗಿ ನಾವು ನಮ್ಮದು ಪ್ರಾಕ್ಟೀಸಲ್ಲಿ ಬೆಸ್ಟ್ ಕೊಡ್ತಿದ್ದೇವೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶ್ರೇಯಾ ಎಸ್ ಹೆಗ್ಡೆ, ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಗೆ ನಾನು ತುಂಬ ಇಂಪ್ರೂವ್ಮೆಂಟ್ ಆದೆ. ನಮ್ಮ ಸೀನಿಯರ್ ಬ್ಯಾಚ್ ಡ್ಯಾನ್ಸ್ ವಾರಿಯರ್ಗೆ ಫೈನಲಿಸ್ಟಿಗೆ ಸೆಲೆಕ್ಟ್ ಆಗಿದೆ. ಸೊ ನಮ್ಮೆಲ್ಲರ ಉದ್ದೇಶ ಅವರೆಲ್ಲ ಗೆಲ್ಲಬೇಕು ಅನ್ನೋದು. ಸೊ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಗೆ ಬಂದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿ ತುಂಬ ಸ್ಟೆನ್ಸ್, ಡ್ಯಾನ್ಸ್ ಆ್ಯಂಡ್ ಹಿಪ್ ಹಾಪ್ಸ್, ತುಂಬ ಕ್ಲಾಸಿಕಲ್ಸ್, ಸೆಮಿ ಕ್ಲಾಸಿಕಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ನನಗನ್ನಿಸ್ತು ನಾನು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೇನೆ ಅಂತ. ಸೊ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ನಮ್ಮೆಲ್ಲರ ಉದ್ದೇಶ ಅವರು ವಿನ್ ಆಗಬೇಕು ಅನ್ನೋದು.
लेकिन सुकून का जजीरा मिलना ವೆರಿ ನೀಟ್, ವೆರಿ ಟೈಡಿ, ಕ್ರಿಸ್ಪಿ. ಎಷ್ಟು ಹೇಳಬೇಕೋ ಅಷ್ಟು ಹೇಳ್ಬಿಟ್ಟು ಅಲ್ಲಿ ಕತೆ ಮುಗಿಸಿದ್ದೀರ. Girls rocked today. They were on beat and on perfection. Superb they were. ಸೆಮಿಫೈನಲ್ ರೌಂಡಿಗೆ ಸೆಲೆಕ್ಟ್ ಆದ್ವಿ. ಸೊ ಅಲ್ಲಿಂದ ನಮಗೆ ಸೆಮಿಫಿನಾಲೆ ಚಿಕ್ಕಮಂಗ್ಳೂರಲ್ಲಿತ್ತು. ಸೆಲೆಬ್ರೇಷನ್ ರೌಂಡ್ ಅಂತ ಥೀಮ್ ಇಟ್ಟಿದ್ರು. ನಮ್ಮ ಥೀಮ್ ಮೆಹಂದಿ ಸೆರೆಮನಿ ಆಗಿತ್ತು. ನಮಗೆ ಗ್ರ್ಯಾಂಡ್ ಫಿನಾಲಿಗೆ ಡೈರೆಕ್ಟ್ ಸೆಲೆಕ್ಟ್ ಆದ್ವಿ ನಾವು. ಆ್ಯಂಡ್ ವ್ಯಾರಿಯರ್ಸ್ ಆಫ್ ದ ಡೇನು ಸಿಕ್ತು. ಇವಾಗ ಫೈನಲಿ ನಾವು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀವಿ. ಗ್ರ್ಯಾಂಡ್ ಫಿನಾಲೆ ಡಾನ್ಸ್ ವ್ಯಾರಿಯರ್ಸ್ ಸೀಸನ್ 3ಗೆ ಬಂದಿದ್ದೀವಿ. ಆ್ಯಂಡ್ ಪ್ರಾಕ್ಟೀಸ್ ಚೆನ್ನಾಗಿ ಆಗ್ತುಂಟು. ಹಾರ್ಡ್ ವರ್ಕ್, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಿದ್ವಿ. ಎಲ್ಲರೂ ಯುನಿಟಿಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಸೊ ಫಿನಾಲೆಯಲ್ಲಿ ಟ್ರಾಫಿ ತಗೊಂಡೇ ಹೋಗೋದು. ಸೆಮಿಫೈನಲ್ ಟೆಂಕುಲು ಒಂತೆ ಡಿಫ್ರೆಂಟ್ ಆದಿತ್ತು. ದಾದ ಪಂಡ ಸೆಲೆಬ್ರೇಷನ್ ರೌಂಡ್ ಇತ್ತು. ಸೆಲೆಬ್ರೇಷನ್ ರೌಂಡ್ ಎಂಕುಲು ಈ ಸತಿ ಮೆಹಂದಿ ಸೆಲೆಬ್ರೇಷನ್ ಅಂದು ಸೆಟ್ ಮಾಡ್ತದೆ. ಎಂಕುಲು ಒಂತೆ ಕಾಮಿಡಿ ಮಿಕ್ಸ್ ಮಾಡ್ತದೆ, ಡ್ಯಾನ್ಸ್ಲ ಕಾಮಿಡಿಲ ಒಟ್ಟು ಮಿಕ್ಸ್ ಮಾಡ್ತದೆ. ಎಂಕುಲು ಬಲ್ತಿತ್ತು ಅವಂತೆ ಚಿಕ್ಕಮಂಗ್ಳೂರು ಒಂತೆ ಎಡ್ಡೆ ಇಂದಾದಿತ್ತು ಐಪ್ ಬತ್ತಿತ್ತು ನಾವು. ಸೊ ನನಗೈತೆ ಫೈನಲ್ಸ್ ಪ್ರಾಕ್ಟೀಸ್ ಇತ್ತೆ. ಆಲ್ಮೋಸ್ಟ್ ಸ್ಟಾರ್ಟ್ ಆತಂದು ಪಂಡ ಸ್ಟಾರ್ಟ್ ಆವೊಂದುಂಡು. ಸೊ ನನ್ನ ತೋಡು ಜರ್ನಿ ಎಂಚಪ್ಪ ಹೋಗ್ಕೊಂಡು ಒಂದು ಈ ಸತಿ ಒಂಜಿ ಕಾನ್ಸೆಪ್ಟ್ ಎಂಕು ಪ್ಲ್ಯಾನ್ ದಾದ ಅಂದ್ರೆ ಒಂದು ಡಿಫ್ರೆಂಟ್ ಇಡೋಲ್ಲ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. It's an unique performance for me today. Semi-finale, you rocked it. Superb. ಏನು ಸ್ವಾಗು, ಏನು ಬಾಡಿ ಲ್ಯಾಂಗ್ವೇಜು, ಐ ಸ್ವೇರ್ ಆನ್ ಗಾಡ್ ನನಗೇನೆ ಜೆಲಸಿ ಫೀಲ್ ಆಗ್ತಾ ಇದೆ. ಸ್ಪೆಷಲಿ ಆ ವಾಕಿಂಗ್ ಸೆಷನ್ ಏನು ಮಾಡಿದ್ರಲ್ಲ ಹೆಣ್ಮಕ್ಳು, ಸಖತ್ತಾಗಿ ಮಾಡಿದ್ರು. ಗ್ರ್ಯಾಂಡ್ ಫೈನಲ್ಸ್ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಸೊ ಯಾಕೆಂದರೆ ಎಲ್ಲ ಟೀಮ್ ಅವರು ಅವರ ಬೆಸ್ಟ್ ಕೊಡಬೇಕಂತ ಪ್ರಿಪೇರ್ ಆಗ್ತಿರ್ತಾರೆ, ಎಲ್ಲರೂ ಕಷ್ಟಪಡ್ತಿರ್ತಾರೆ. ಸೊ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳಿ ನಾವು ನಮ್ಮ ಎಫರ್ಟ್ ಏನು ಮಾಡ್ತಿದ್ದೀವಿ ಅಂದರೆ ನಾವು ಎಷ್ಟಾಗ್ತದೆ ಮೀನ್ಸ್ ಅಂದರೆ 100%ಗಿಂತ ಎಕ್ಸ್ಟ್ರಾನೇ ನಾವು ಎಫರ್ಟ್ ಹಾಕಿ ಫೈನಲ್ಸಿಗೆ ಪ್ರಿಪೇರ್ ಆಗ್ತಿದ್ದೇವೆ. ಸೊ ಟೀಮ್ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಬರ್ತಾ ಇದೆ ಫೈನಲ್ಸಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚಿತ್ರಿ ಕಶ್ಯಪ್. ನಮ್ಮ ಟೀಮ್ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಈ ಮಂಗಳೂರಲ್ಲಿ ನಡೀತಿರುವ ಡ್ಯಾನ್ಸ್ ವಾರಿಯರ್ಸ್ ಇದರಲ್ಲಿ ಫೈನಲ್ಸಿಗೆ ಸೆಲೆಕ್ಟ್ ಆಗಿದೆ. ಹಾಗಾಗಿ ನಾವೆಲ್ಲರೂ ಸೀನಿಯರ್ಸಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನಾನು ಡಾಕ್ಟರ್ ಚಿನ್ನಸ್ವಾಮಿ ಅಂತ, ಮಹಾವೀರ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ. ನಾನು ಕಳೆದ 2 ವರ್ಷಗಳಿಂದ ನನ್ನ ಮಗಳನ್ನು ನಿತಿನ್ ಸರ್ ಅವರ ಒಂದು ಟೀಮ್ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನನ್ನ ಮಗಳನ್ನು ಸೇರಿಸಿದ್ದೇನೆ. ಕಳೆದ 2 ವರ್ಷಗಳಿಂದ ನಾನು ಈ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಥವಾ ಈ ಡ್ಯಾನ್ಸ್ ಪ್ರಾಕ್ಟೀಸ್ ಇದಕ್ಕೆ ಬರ್ತಾನೇ ಇದ್ದೀನಿ. ಹಾಗಾಗಿ ನಿತಿನ್ ಸರ್ ಅವರ ತಂಡ ಏನಿದೆ ಅದು ಅತ್ಯುತ್ತಮವಾಗಿ ಒಂದು ಡ್ಯಾನ್ಸ್ ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿಸ್ತಾರೆ. ಮತ್ತು ಅದು ಎಲ್ಲ ಕಡೆಯೂ ಅವರ ಟೀಮ್ ಹೋಗುವಂಥದ್ದು ಮತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳನ್ನು ಅಂಥದ್ದನ್ನು ನಿರಂತರವಾಗಿ ಅವರು ಮಾಡ್ತಾನೇ ಇದ್ದಾರೆ. ಇದೀಗ ಒಂದು ಡ್ಯಾನ್ಸ್ ವಾರಿಯರ್ಸ್ ತಂಡದಲ್ಲಿ ಅವರ ಟೀಮ್ ಒಂದು ಫೈನಲ್ ಹಂತಕ್ಕೆ ತಲುಪಿರುವಂಥದ್ದು ನಮಗೆಲ್ಲ ಖುಷಿ ಕೊಡುವಂಥ ಸಂಗತಿ. ಅದರಲ್ಲೂ ಮೂಡಬಿದ್ರೆ ಮತ್ತು ದಕ್ಷಿಣ ಕನ್ನಡದ ಜನತೆಗಂತೂ ಇದೊಂದು ತುಂಬ ಸಂತೋಷದ ಸಂಗತಿ. ಸೊ ಮೈಸೂರಲ್ಲಿ ನಡೆಯುತ್ತಿರುವಂತಹ ಒಂದು ಈ ಡ್ಯಾನ್ಸ್ ವಾರಿಯರ್ ತಂಡದಲ್ಲಿ ಫೈನಲ್ ಆಗಿ ಟ್ವಿಸ್ಟರ್ ತಂಡ ಭಾಗಿಯಾಗ್ತಾ ಇದೆ. ಸೊ ಅಂತಿಮವಾಗಿ ಈ ಸ್ಪರ್ಧೆಯಲ್ಲಿ ಗೆದ್ದುಕೊಂಡು ಟ್ರೋಫಿಯನ್ನು ಗೆದ್ದುಕೊಂಡು ತರಬೇಕು ಅಂತೇಳಿ ನಾವೆಲ್ಲ ಈ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಿತಿನ್ ಸರ್ ಹಾಗೂ ಅವರ ಬಳಗಕ್ಕೆ ನಮ್ಮೆಲ್ಲರ ಕಡೆಯಿಂದ ನಾವು ಶುಭವನ್ನು ಹಾರೈಸ್ತಾ ಇದ್ದೀವಿ. ಎನ್ನ ಪುದರು ಅನುಶ್ರೀ ಎನ್ನ ಮಗಳೇ ನಾನು 4 ವರ್ಷದೊಕ್ಕ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿಗೆ ಡ್ಯಾನ್ಸ್ ಕಲ್ಪಾರ ಒಂದು ಕಡಪಡೊಂದಿಲ್ಲ. ನಿತಿನ್ ಸರ್ ಅವರು ಶೋಕ್ ಮಲ್ತರು ಜೋಕಲೆಗೆ ಡ್ಯಾನ್ಸ್ ಕಲ್ಪಾದ ಕೊರೊಂದಿಲ್ಲೇರು, ಜೋಕಲ್ಲ ಅತಿ ಶೋಕ್ ಅದು ಡ್ಯಾನ್ಸ್ ಮಲ್ತೊಂದಿಲ್ಲೇರು. ಅಕಲ್ ಬೇತೆ ಕಡೆ ಅಕಲ ಪ್ರೋಗ್ರಾಮನ್ನು ಕೊರೊಂದಿಲ್ಲೇರು. ಒಂದೆಂಕ್ಲಿಗೆ ಭಾರಿ ಖುಷಿಯನ್ನು ಕೊರೊಂದುಂಡು.
ಫೈನಲ್ಸ್ ನಡಪುನು ಮೈಸೂರು ಇಂದೆಕ್ ಒಂಜಿ 7 ಟೀಮ್ ಸೆಲೆಕ್ಟ್ ಆತಂಡು ಪೂರಾ ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಪಂದು ಪೂರ ಎಡ್ಡೆ ಪೂರ ಸ್ಟ್ರಾಂಗ್ ಒಂದು ಟೀಮ್ ಅಂಡ್ ರಿಸಲ್ಟ್ ತೂಡ್ ನನ್ನ ದಾದ ಹಾಕ್ಕೊಂಡು ಈ ಸತಿ ಫೈನಲ್ಸ್ ಅಂಡ್ ಅಂಚೆನೆ ನಮ್ಮ ಟೀಮಲ್ಲ ಒಂಜಿ ಆಸೆ ಈ ಸತಿ ಒಂಜಿ 19 ಬರೋಡು ಬೆದ್ರಾಗ ಈ ಸೀಸನ್ ಪ್ರತಿ ಎಪಿಸೋಡ್ಲ ಮಾತ ಟೀಮ್ಲ ಬೆಸ್ಟ್ ಆದಿತ್ತಂಡು ಸೊ ಎಂಕ್ಲ ಆಯ್ನತ್ ಎಂಕ್ಲೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಸೊ ಈ ಸಲ ಪ್ರತಿ ಟೀಮ್ಗಳ ಎಂಕ್ಲು ಟಕ್ಕರ್ ಕೊರಡು ಬಂದು ರೆಡಿ ಆದಿಲ್ಲ ಫೈನಲ್ ಈ ಸಲ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಫಸ್ಟ್ ಬರೋಡು ಬಂದು ಎಂಕ್ಲು ಆಯ್ನತ್ ಜಬರ್ದಸ್ತ್ ಅದೇ ಪರ್ಫಾರ್ಮೆನ್ಸ್ ರೆಡಿ ಆದ್ರು ಬರ್ತಾ ಇದೆ ಮಾತೆರೆಗೆ ನಮಸ್ತೆ ಎನ್ನ ಪುದರ್ ಚೇತನ್ ಅಂದು ಆಂಗಿಕಮ್ ಟೀಮ್ದ ಕೊರಿಯೋಗ್ರಾಫರ್ ಇಂಕಲು ಡ್ಯಾನ್ಸ್ ವಾರಿಯರ್ಸ್ ಐತೆ ಫಿನಾಲೆ ಬೈದ ಸೊ ಇಂಕಲು ಮಸ್ತ್ ಹಾರ್ಡ್ ವರ್ಕ್ ಮಲ್ತೊಂದುಲ್ಲ ಓಡೆ ಬಿಟ್ಟ ಬಂದಾಗ ಡೈಲಿ ಈವ್ನಿಂಗ್ ಇಂಕಲು ಪ್ರಾಕ್ಟೀಸ್ ಇತ್ತೆ ಮಲ್ತೊಂದುಲ್ಲ ಸೊ ಫಸ್ಟ್ ಆಫ್ ಆಲ್ ರೋಷನ್ ಅಣ್ಣಗೆ ಥ್ಯಾಂಕ್ಸ್ ಪನ್ನೋಡು ದಯಪಂಡ ಇಂಕಲು ಸೆಲೆಕ್ಟ್ ಆವಡಂಡ ಫಸ್ಟ್ ಆಫ್ ಆಲ್ ಕಾರಣ ಬೊಕ್ಕೊಂಜಿ ಸುಖೇಶ್ ಸರ್ಗೆ ಥ್ಯಾಂಕ್ಸ್ ಪನ್ನೋಡು ದಯಪಂಡ ಎಂಕ್ಲೆಗ್ ಬ್ಯಾಕ್ಗ್ರೌಂಡ್ ಮಸ್ತ್ ಸಪೋರ್ಟ್ ಮಲ್ದೇರು ಎಂಕ್ಲೆ ಫಿನಾನ್ಷಿಯಲ್ ಅದು ಎಂಕ್ಲು ಮಸ್ತ್ ವೀಕ್ ಇತ್ತಿನ ಟೀಮ್ ಎಂಕಲ್ನ ಸೊ ಎಂಕ್ಲೇನು ಫಿನಾನ್ಷಿಯಲ್ ಅದು ಮಿತ್ತೊಂಜಿ 19 ಪಂಡ ಸುಖೇಶ್ ಸರ್ ಬೊಕ್ಕ ಎಡ್ವಿನ್ ಪಂಡ ಎಂಕ್ಲೆಗ್ ಬೊಕ್ಕೊಂಜಿ ಕೊರಿಯೋಗ್ರಾಫರ್ ಬರ್ಪೇರು ಎಡ್ವಿನ್ ಎಂದು ಸೊ ಆರ್ನಲ್ಲ ಮಸ್ತ್ ಸಪೋರ್ಟ್ ಉಂಡು ಹಾಯ್ ಹಲೋ ನಮಸ್ತೆ ನಾನು ಅಂಕಿತಾ ಶೆಟ್ಟಿ ಫ್ರಮ್ ಆಂಗಿಕ ಮೈಸೂರ ಡಾನ್ಸ್ ಕ್ರೀವ್ ಮೂಡಬಿದ್ರಿ ಫಸ್ಟ್ ಆಫ್ ಆಲ್ ಯಾನು ಮಸ್ತ್ ಥ್ಯಾಂಕ್ಸ್ ಪನ್ನೋಡು ಏರೆಗ್ ಪಂಡ ನಮ್ಮ ಟಿ ವಿ ಚಾನಲ್ಗೆ ಬೊಕ್ಕ ಡ್ಯಾನ್ಸ್ ವಾರಿಯರ್ಸ್ 3ದ ಹೋಲ್ ಟೀಮ್ಗೆ ದಯಪಂಡ ಈತ್ ಮಲ್ಲ ಅಪರ್ಚುನಿಟಿ ನಮಗೆ ಕ್ರಿಯೇಟ್ ಮಲ್ದೇರು ನಮ್ಮ ನಂಚಿತ್ನ ಏತೋ ಹಿಡನ್ ಟ್ಯಾಲೆಂಟನ್ನು ಹಾಕಲು ಪಿದೈಕಂದೇರು ಸೊ ಯಾನಕ್ಲೆಗ್ ಮಸ್ತ್ ಥ್ಯಾಂಕ್ಸ್ ಪನ್ಪೆ ನಮಕ್ಲ ಒಂಜಿ ಈತ ಮಲ್ಲ ಪ್ಲ್ಯಾಟ್ಫಾರ್ಮ್ ಕೊರ್ನೇಕ್ ಬೊಕ ಯಾನ್ ಎನ್ನ ಡಾನ್ಸ್ ಜರ್ನಿದ ಬಗ್ಗೆ ಪನೋಡಂಡ ನಮ್ಮನ ಒಂಜಿ ಟೀಮ್ ಸ್ಟಾರ್ಟ್ ಆದ ಜಸ್ಟ್ 6 ಮಂತ್ಸ್ ಆಯ್ನತೆ ಸೊ ನಿಕುಲ್ ತೂರಿಪ್ಪರ್ ನಮ್ಮನ ಕ್ಲಾಸ್ ಗ್ಲಾಸ್ ಪೂರ ದಾಲ ಫೆಸಿಲಿಟಿ ಇಜ್ಜಿ ದಪಣ ಜಸ್ಟ್ 6 ಮಂತ್ಸ್ ಆಯ್ನತೆ ನಮ್ಮನ ಕ್ಲಾಸ್ ಸ್ಟಾರ್ಟ್ ಆದ ಸೊ ಒಂದೆಂಕಲ ಸಪ್ರೇಟ್ ಟೀಮ್ ಮಲ್ತದಿತ್ತೆ ಫಸ್ಟ್ ಎಂಕಲ ಈ ಟೀಮ್ದ ಫಸ್ಟ್ ರಿಯಾಲಿಟಿ ಶೋ ಅವು ಡ್ಯಾನ್ಸ್ ವಾರಿಯರ್ಸ್ 3 ನಿಮ್ದು ಎಂಟ್ರಿ ಬಂತಲ್ಲ ಪವರ್ಫುಲ್ ಆಗೈತೆ ಮಾತೆರೆಗ್ಲ ನಮಸ್ಕಾರ ಎನ್ನ ಪುದರು ಪೂಜಾ ಪಂದು ಆಂಗಿಕಮ್ ಡ್ಯಾನ್ಸ್ ಕ್ರೀವ್ ಮೂಡಬಿದ್ರೆ ಎಂಕುಲು ಸ್ಟಾರ್ಟ್ ಮಂತಿನ ಜರ್ನಿ ಮಸ್ತ್ ಎಂಕ್ಲೆಗ್ ಡಿಫಿಕಲ್ಟ್ ಆದಿತ್ತುಂಡು ಎಂಕುಲು ಕ್ಲಾಸ್ ಸ್ಟಾರ್ಟ್ ಮಂತದ್ದು ಆಲ್ಮೋಸ್ಟ್ 6 ಮಂತ್ಸ್ ಅವ್ನು ಬತ್ತೀನಿ ಮಾತ್ರ ಆ 6 ಮಂತ್ಸ್ ಎಂಕುಲು ಏತ್ ಬಂಗ ಬೈದ ಪಂದು ಎಂಕ್ಲೆನ ಕೊರಿಯೋಗ್ರಾಫರ್ಸ್ಗೆ ಎಂಕಲ್ನ ಏರ್ ಮಾತ ಮೋಟಿವೇಟರ್ಸ್ ಸಪೋರ್ಟರ್ಸ್ ಇತ್ತೇರು ಮಾತೆರೆಗ್ಲ ಗೊತ್ತುಂಡು ಅಂಚೆನೆ ಲಾಸ್ಟ್ ಟೈಮ್ ಎಂಕ್ಲೆ ಮಸ್ತ್ ಎಂಕ್ಲೆಗೊಂಜಿ ಮಸ್ತ್ ಎಂಕುಲು ಬೇಜಾಡಿತ್ತಿನ ಮೂಮೆಂಟ್ ಪಂಡ ಎಂಕುಲು ಲಾಸ್ಟ್ ಟೈಮ್ ಕ್ವಾರ್ಟರ್ ಫಿನಾಲ್ ಈನ ಪರ್ಫಾರ್ಮೆನ್ಸ್ ಮಂತ ಪ್ರಾಕ್ಟೀಸ್ದ ಟೈಮುಡು ಅಲ್ಲಿ ಬೂರಿಯೋಲು ಆ ಟೈಮುಡು ಅಲ್ನ ಕೂಲಿಪೋದು ಮಸ್ತ್ ಪೆಟ್ಟಾಂಡು ಆಂಡಲ ಅಲವೇನು ಐಟಲೇನು ಡಿಮೋಟಿವೇಟ್ ಮಂತೊನಂದೆ ಅಲ್ಲಿ ಮೋಟಿವೇಟ್ ಅಲ್ಲೇನೇ ಅಲ್ಲಿ ಮೋಟಿವೇಟ್ ಮಂತೊಂದು ಪರ್ಫಾರ್ಮೆನ್ಸ್ని ಎಡ್ಡೆ ಮಂತು ಕೊರಿಯೋದು ಅಂಚೆನೆ ಎಂಕುಲು ಇನಿ ಮುಟ್ಟ ಮಸ್ತ್ ಎಂಕುಲು ಬಂಗ ಬತ್ತದು ಎಂಕ್ಲಿಗೆ ಈ ಸ್ಟೇಜ್ ಕೊರ್ನೇಕ್ ಡ್ಯಾನ್ಸ್ ವಾರಿಯರ್ಸ್ 3 ಅಂಚೆನೆ ನಮ್ಮ ಟಿವಿಗೆ ಅಂಚೆನೆ ನಮ್ಮನ ಕೊರಿಯೋಗ್ರಾಫರ್ ಆಯ್ನಂಚಿನ ಚೇತನ್ ಸರ್ ರೋಷನ್ ಸರ್ ಅಂಚೆನೆ ಸುಖೇಶ್ ಸರ್ ಮುಕ್ಲೆಗ್ ಥ್ಯಾಂಕ್ಸ್ ಪನ್ನೊಂದು ಎನ್ನ ಪಾತೆರೆ ನಮಗೆ ತುಂಬ ಸೂದಿಂಗ್ ಆಗಿತ್ತು ಮನಸ್ಸಿಗೆ ಒಂಥರ ಮರ ಥರನೇ ಒಂಥರ ಗಾಳಿ ಬಂತು ಚರ್ಪಿಂಗ್ ಬರ್ಡ್ಸ್ ಕೇಳಿಸ್ತಾ ಇತ್ತು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಫಾರ್ ಮೀ ಒಂಜಿ ಆ ಬೀಟಿಗೊಂಡು ಅದು ಕರೆಕ್ಟ್ ಆದ ನಡುಟು ಭಾರಿ ಎಡ್ಡ ಆಯ್ತಂದ ಅವು ಇನ್ಮೇಲೆ ಭಾರಿ ಒಂಜಿ ಕ್ಲೀನ್ ಇತ್ತಂದ ಅವು ಹಲೋ ಮಾತೆರೆಗ್ಲ ನಮಸ್ಕಾರ ಯಾನು ಹರ್ಷಿತಾ ಬೇಸಿಕಲಿ ಪನೋಡಂಡ ಯಾನು ಜಾಬ್ ಮಲ್ತೊಂದುಲ್ಲೆ ಆ್ಯಕ್ಚುಲಿ ಇತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಬಟ್ ಎಂಕ್ ಉಪ್ಪುನ ಡ್ಯಾನ್ಸ್ದ ಮಿತ್ತು ಉಪ್ಪುನ ಒಂಜಿ ಇಂಟ್ರೆಸ್ಟ್ ನಾನು ಇಡೆ ಮುಟ್ಟಲೆ ತೊಂಬತ್ತುಂಡು
ಅವೇ ರೀತಿ ಎಂಕ್ಲನ ಕೋರಿಯೋಗ್ರಾಫರ್ ಆವಡು ಎಂಕ್ಲನ ಸರ್ ಆವಡು ಆ್ಯಕ್ಚುಲಿ ಎಂಕ್ಲು ಚೇತನ್ ಸರ್ನ ಅನ್ನ ಬಂದಲೆ ದಾಯ್ಪಂಡ ಆರು ಎಂಕ್ಲ ಮಿತ್ತು ತಾತೆ ಮೋಕೆದಿದ್ದ ಆತೆ ಕೇರ್ ಮಲ್ಪೇರು ಅಂಚಾದ ಎಂಕ್ಲ ಮಿತ್ತು ಆರ್ದೀತಿನ ನಂಬಿಕೆ ಎಂಕ್ಲ ಸ್ಟೂಡೆಂಟ್ಸ್ ಆದ ಎಂಕ್ಲ ಆರ್ನ ಮಿತ್ತು ದೀತಿನ ನಂಬಿಕೆ ಎಂಕ್ಲೇನು ಇಡೆಮುಟಲೆ ತುಂಬ ಬೈದಂಡು ಪನ್ಪುನ ಒಂಜಿ ನಂಬಿಕೆ ಎಂಕ್ಲೆಗ್ ಸೆಲೆಬ್ರೇಷನ್ ರೌಂಡ್ ಮಲ್ಪುನಾಗ ಎಂಕ್ಲೈಟು ಒಂತೆ ಕರೆಕ್ಷನ್ಸ್ ಇತ್ತು ದಾದ ಪಂಡ ಎಂಕ್ಲ ಥೀಮ್ಗೂ ಸರಿಯಾದ ಇಜ್ಜಾಂಡು ಅಂಚ ಎಂಕ್ಲು ನೆಕ್ಸ್ಟ್ ಅವೇನು ಕರೆಕ್ಷನ್ ಮಲ್ತೊಂದು ಅಕ್ಲು ಕೊಡ್ತಿನ ಕೊತ್ತಿನ ಥೀಮ್ನ ಅವೇನಾದ ಸರಿಯಾದ ಕಾನ್ಸೆಪ್ಟನ್ನ ಅರ್ಥ ಮಲ್ತೊಂದು ಈ ಲಾಸ್ಟ್ ಫಿನಾಲೆಗ್ ಎಂಕ್ಲು ಫುಲ್ ಕಾನ್ಫಿಡೆಂಟ್ ಅದು ರೆಡಿ ಆತ ಅಂಚನೆ ಎಂಕ್ಲು ವಿನ್ ಆಪ ಪನ್ಪುನ ಮಸ್ತ್ ಹೋಪ್ಸ್ ಉಂಡು ದಾಯ್ಪಂಡ ಎಂಕ್ಲು ಆತೆ ಹಾರ್ಡ್ ವರ್ಕ್ ಮಂತೊಂದುಲ್ಲ ಮಾತೇರಿಗ್ಲ ಆಲ್ ದ ಬೆಸ್ಟ್ ಪನೊಂದು ಥ್ಯಾಂಕ್ ಯು. ಬ್ರಹ್ಮ ಬರೆದ ಹಣೆ ಬರಹ ನಾ ಬರೆದ ಪ್ರೀತಿ ಬರಹ. ಹಾಯ್ ಮಾತೇರಿಗ್ಲ ಎನ್ನ ಪುದರ್ ತೇಜಕ್ಷ ಎಂಕ್ಲು ಪಂಡ ಆಂಗಿಕಮ್ ಡ್ಯಾನ್ಸ್ ಕ್ರೀವ್ ಎಂಕ್ಲೆನ ಪಂಡ್ರದಾಲೆಜ್ಜಿ ಪನ್ಪುನ ಪೂರ ಮುಕುಲು ಅಕ್ಕನ ಅಕ್ಕಲು ಪೂರ ಪಂತೇರು ಮಸ್ತ್ ಬಂಗವೈದೇರು ಕೋರಿಯೋಗ್ರಾಫರ್ಸ್ ನಕಲು ಪೂರ ಎಂಕ್ಲೇನು ಇಂಚ ಈತೆ ಎಡ್ಡೆ ಡ್ಯಾನ್ಸ್ ಮಲ್ಪ ಪಂಡ ಎಂಕ್ಲೇನ ಸ್ಟೈಲ್ದ ಮಿತ್ತು ಪೂರ ಮಸ್ತ್ ಹಾರ್ಡ್ ವರ್ಕ್ ಮಲ್ದೇರು. ರೋಷನ್ ಸವರ್ ಅವಡು ಬೊಕ್ಕ ಸುಖೇಶ್ ಸರ್ ಚೇತನ್ ಸರ್ ಬೊಕ್ಕ ಎಂಕ್ಲೆಗ್ ಆತ್ ನೈಟ್ ಪೂರ ಪ್ರಾಕ್ಟೀಸ್ ಮಲ್ಪರ ಆತ್ ತಿಕ್ಕುಜಿ ಪಂಡ ಮೂಲು ಜಾಸ್ತಿ ಬಾಯ್ಸ್ ಜಾಸ್ತಿ ಗರ್ಲ್ಸ್ ಎಪ್ಪುನು ಅಕ್ಲೆಗ್ ಪಂಡ ಇಲ್ಲಡ್ಲ ಪೂರ ಪ್ರಾಬ್ಲಮ್ ಪೂರ ಎಪ್ಪುನು. Take more chances, dance more dances. We are the warriors. Dance, dance, dance warriors. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by